ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ, ಎಲ್ಲರೂ ಹಾಕ್ಬೋದು. ಓಕೆ, ಧನ್ಯವಾದಗಳು ರೀನಾ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಓಕೆ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಲತಾ ಮಾತಾಜಿ. ಹರೇ ಕೃಷ್ಣ. ಪ್ರತಿ ಶ್ಲೋಕ ಓದುವಾಗ್ಲೂ ನಿಮ್ಮ ಮುಖನೇ ಬರ್ತಿದೆ. ಹೌದಾ? ನೀವು ಹೇಳಿದ್ರಿ ಅಂತ ನಾನು ಡಿಟೇಲ್ ಆಗಿ ಅನುವಾದ ಹೇಳಿಕ್ ಹೋಗಿರೋದು, ನೋಡಿದ್ರೆ ನೀವೇ ಇಲ್ಲ ಮತ್ತೆ ಅಲ್ಲಿ. ಮತ್ತೆ ಬಂದ್ರಿ ಈಗ. ಆಫೀಸಿಂದ ಈಗ ಬಂದೆ, ಅದಕ್ಕೆ ಬೇಗ ಮುಖ ತೊಳ್ಕೊಂಡು ಕೂತ್ಕೊಂಡಿದ್ದೀನಿ. ಓಕೆ. ಅಲ್ಲ, ಒಂದು ವಾರ ನೀವು ಬರ್ಲಿಲ್ಲಲ್ಲ ಕ್ಲಾಸಿಗೆ. ಡಿಟೇಲ್ ಆಗಿ ಎರಡೆರಡು ಸಲ ಹೇಳಿ ಅನುವಾದ ಹೇಳಿದ್ರಿ, ಮಾಡ್ತಾ ಇದ್ದೆ. ಓಕೆ, ಇವತ್ತು ರಿವಿಷನ್. ಓಕೆ. ಬೇಗ ಬೇಗ ಓಡಿ ಬಂದೆ, ಮುಖ ತೊಳ್ಕೊಂಡು ಕೂತಿದ್ದೀನಿ. ಓಕೆ ಮಾತಾ, ಧನ್ಯವಾದ. ಹರೇ ಕೃಷ್ಣ. ಪ್ರವೀಣ ಮಾತಾಜಿನ ಕೋ-ಹೋಸ್ಟ್ ಮಾಡ್ತೇನೆ, ಒಂದ್ ನಿಮಿಷ. ಆಯ್ತಾಯ್ತು. ಒಂದು ಒಳ್ಳೆ ಇದು ಮಾಡ್ತಾ ಎ ಪಿ ಸುಮಿತ್ರಮ್ಮ ಮಾತಾಜಿ ಓದಿ ಆಯ್ತು ಮಾತಾಜಿ. ಪ್ರವೀಣ ಮಾತಾಜಿ. ಓಕೆ ಮಾತಾಜಿ, ಕ್ಷಮಿಸಿ ಮಾತಾಜಿ, ಸ್ವಲ್ಪ ಲೇಟ್ ಆಯ್ತು ಅಲ್ಲಿ. ತೊಂದ್ರೆ ಇಲ್ಲ. ನಾನು ನಮ್ಗೆ ಎಷ್ಟು ಟೈಮ್ ಇದ್ರು ಟೈಮ್ ಸಾಕಾಗಲ್ಲ ಅಂತ ಹೇಳ್ಕೊಂಡು. ಹೌದು ಮಾತಾಜಿ. ಓಕೆ, ಓದಿಸುದ ಮಾತಾಜಿ? ಸ್ಟಾರ್ಟ್ ಮಾಡಿ. ಓದಿಸಿ. ಈಗ ಚಂದನ ಮಾತಾಜಿಗೆ ಹೇಳಿ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾ ರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಂಜಯ ಉವಾಚ. ಮಾತಾಜಿ ಸ್ಕ್ರಾಲ್ ಮಾಡಿ ಮೇಲೆ. ಒಂದ್ ನಿಮಿಷ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷಿದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀಭಗವಾನುವಾಚ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟ್ವಮಸ್ವರ್ಗ್ಯಂ ಅಕೀರ್ತಿಕರಮರ್ಜನ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತ್ವತ್ವ ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ. ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಗುರುನಾ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ. ಅತ್ವಾರ್ಥಕಾಮಾಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತಾ ಯಥಾ ರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಗೀತಾ ಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾಮಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀ ಭಗವಾನುವಾಚ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಕುತಸ್ತ್ವ ಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯುಜಷ್ಟಮಸ್ವರ್ಗಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜನ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವ ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತ್ತಿಷ್ಠ ಪರಂತಪ. ಹರೇ ಕೃಷ್ಣ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ. ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ.
अत्वार्थकामास्तु गुरूनिहैव भुञ्जीय भोगान् प्रद्विग्धान्. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ದೀಪಾ ಬಾಳಿಗ ಮಾತಾಜಿ ಓದಿ. हरे कृष्णा. भगवद्गीता यथारूप अथ द्वितीयोऽध्यायः साङ्ख्ययोगः गीतसारसंग्रह. श्लोक 1. संजय उवाच तं तथा कृपयाविष्टम् अश्रुपूर्णाकुलेक्षणम् विषीदन्तम् इदं वाक्यम् उवाच मधुसूदनः. श्रीभगवानुवाच कुतस्त्वकश्मलं विदं विषमे समुपस्थितम् अनार्य जुष्ट्वम् अस्वर्ग्यम् अकीर्तिकरमर्जुन. क्लैभ्यम् आस्मगमः पार्थ नैतत्त्वायुपपद्यते क्षुद्रं हृदय दौर्बल्यं त्यक्तोत्तिष्ठ परन्तप. ಸ್ಕ್ರಾಲ್ ಮಾಡಿ ಮಾತಾಜಿ. ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾಡಿದೆ. ಈಗ ಹಾ. ಮಾಡಿ ಮಾತಾಜಿ. 4ನೇ ಶ್ಲೋಕ. अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्हवरिसूदन. ಪೂಜಾರ್ಹ पूजार्हवरिसूदन. ಬಂದಿಲ್ಲ ಮಾತಾಜಿ. ಬರ್ಲಿಲ್ಲ. ಕೇಳ್ತಾ ಇಲ್ಲ. ಶ್ಲೋಕ ವಾಯ್ಸ್ 5. ಬ್ರೇಕ್ ಆಗ್ತಿದೆ ಅದೇ ಮಾತಾಜಿ ನಂದು ನಿಮ್ದು. ಇಂಟರ್ನೆಟ್ ಸ್ಲೋ ಇದೆ. ನಾನು ಜಾಗ ಚೇಂಜ್ ಮಾಡಿ ಹ್ಮ್ ಹೌದು ಗುರು ಜಾಗ ಚೇಂಜ್ ಮಾಡ್ತೇನೆ. ಒಂದು ಶ್ಲೋಕ 5. ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ವೈಕ್ಷಮಹೀಪಲೋಕೆ ಹತ್ವಾರ್ಥಕಾಮಾಂಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಓದಿ. ಒಂದು ಗೀತಾ ಎಂ ಮಾತಾಜಿ. ಸ್ಕ್ರೀನ್ ಬಂದಿಲ್ಲ. ಬಂದೆ. ಆಯ್ತು ಆಫ್ ಮಾಡಿ ಆ ಕಡೆ ತಿರುಗಿಸ್ಬಿಡು. ಓದ್ಕೊಳ್ಳಿ. ಬಂದಿಲ್ಲ ಮಾತಾಜಿನ. ಬಂದಿಲ್ವಾ ಪ್ರವೀಣ ಮಾತಾಜಿ? ಇಲ್ಲ ಬಂದಿದೆ ಮಾತಾಜಿ. ಬಂದಿಲ್ಲ. ಇವಾಗ ಬಂತು ಮಾತಾಜಿ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋऽಧ್ಯಾಯಃ ಸಾಂಖ್ಯಯೋಗಃ. ಸಂಜಯ ಉವಾಚ. ಸ್ಕ್ರೋಲ್ ಮಾಡ್ಬೇಕು ಮಾತಾಜಿ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणम् विषीदन्तम् इदं वाक्यम् विषीदन्तम् इदं वाक्यम् उवाच मधुसूदन. श्रीभगवानुवाच कुतस्त्वाकश्मलामिदं विषमे समुपस्थितम् अनार्यजुष्टं स्वर्ग्यम् अकीर्तिकरमर्जन. अनार्यजुष्टमस्वर्ग्यम् अकीर्तिकरमर्जन. क्लैम्भ्यम् आस्मगमः पार्थ नैतत्त्वायुपपद्यते क्षुद्रं हृदय दौर्बल्यं त्यक्तोत्तिष्ठ परन्तप. अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्हवरिसूदन. गुरून् हत्वा हि महानुभावान् श्रेयो भोक्तुं वैक्षेमपीह लोके अत्वार्थकामांस्तु गुरूनिह भुञ्जीय भोगान् रुधिर प्रदिग्धान्. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಕನ್ನಡ ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणम्
विषीदन्तम् इदं वाक्यम् उवाच मधुसूदनः ಶ್ಲೋಕ 2 ಶ್ರೀ ಭಗವಾನ್ ಉವಾಚ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯುಜಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಶ್ಲೋಕ 3 ಕ್ಲೈಮ್ಯಂ ಮಾಸ್ಮಗಮಃ ಪಾರ್ಥ ನೈತತ್ಪಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತ್ತಿಷ್ಠ ಪರಂತಪ ಶ್ಲೋಕ 4 ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ ಶ್ಲೋಕ 5 ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಅಪೀಹ ಲೋಕೆ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಕೃಷ್ಣ. ಧನ್ಯವಾದ. ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತೆ ಯಥಾರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तमिदं वाक्यम् उवाच मधुसूदन. श्रीभगवानुवाच कृतस्वाकश्मलमिदं विषमे समुपस्थितम् अनार्यजुष्टं ससर्गम् अकीर्तिकरमर्जुन क्लैम्बं मास्मगमः पार्थ नैतत्त्वयुपपद्यते क्षुद्रं हृदय दौर्बल्यं तत्त्वोत्तिष्ठ परन्तप. अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्ह वरिसूदन गुरून् हत्वा हि महानुभावान् श्रेयो भोक्तुं भैक्ष्यमपीह लोके हत्वार्थकामांस्तु गुरूनिहैव भुञ्जीय भोगान् रुधिरप्रदिग्धान्. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ವಿಷ್ಣುವೇ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः. श्रीभगवानुवाच कुतस्त्वाकश्मलमिदं विषमे समुपस्थितम् अनार्यजुष्टम् अस्वर्ग्यम् अकीर्तिकरमर्जुन क्लैप्यं मास्मगमः पार्थ नैतत्त्वयुपपद्यते क्षुद्रं हृदय दौर्बल्यं त्यक्त्वोत्तिष्ठ परन्तप. अर्जुन उवाच कथं भीष्मम् अहं संख्ये द्रोणं च मधुसूदन इषुभिः प्रतियोत्स्यामि पूजार्ह वरिसूदन गुरून् हत्वा हि महानुभावान् श्रेयो भोक्तुं भैक्ष्यमपीह लोके हत्वार्थकामांस्तु गुरूनिहैव भुञ्जीय भोगान् रुधिरप्रदिग्धान्. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ. ಲತಾ ಮಾತಾಜಿ ಓದಿ. ಲತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಿಂಗನಗೌಡ ಪ್ರಭುಜಿ ಓದಿ. ಓಕೆ, ಲತಾ ಮಾತಾಜಿ ಓದಿ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ तं तथा कृपयाविष्टम् तं तथा कृपयाविष्टम् अश्रुपूर्णाकुलेक्षणम् तं तथा कृपयाविष्टम् अश्रुपूर्णाकुलेक्षणम् विषीदन्तम् इदं वाक्यम् उवाच मधुसूदनः. ಶ್ಲೋಕ 2. ಶ್ರೀಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ
ಅನಾರ್ಯಜುಷ್ಟಮಸ್ವರ್ಗ್ಯಂ ಮಸ್ವರ್ಗ್ಯಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಆತರ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅನಾರ್ಯಜುಷ್ಟಮಸರ್ಗಂ ಅಕೀರ್ತಿಕರಮರ್ಜುನ ಹರೇ ಕೃಷ್ಣ ಕ್ಲೈಬ್ಯಂ ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ಕ್ಲೈಬ್ಯಂ ಮಾಸ್ಮಗಮಃ ಮಾಸ್ಮಗಮಃ ನೈತತ್ವಾ ಯುಪಪದ್ಯತೆ ಶುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಸ್ತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ವಾಮಿ ಪೂಜಾರ್ಹವ ಹರಿಸೂದನ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಅಪೀಹ ಲೋಕೆ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಮಪೀಹ ಲೋಕೆ ಹತ್ವಾರ್ಧ ಕಾಮಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದಗಳು. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯ 2 ಸಾಂಖ್ಯಯೋಗ ಗೀತಾ ಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷ್ಟಿದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀಭಗವಾನ್ ಉವಾಚ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ಲೋಕ 3. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹವರಿಸೂದನ. ಗುರೂನ್ ಹತ್ವಾಪಿ ಮಹಾನುಭಾವಾನ್ ಕ್ರಿಯೋ ಭೋಕ್ತುಂ ಭೈಕ್ಷ್ಯಮಹೀಪಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರತಿಗ್ಧಾನ್. ಹರೇ ಕೃಷ್ಣ. ಧನ್ಯವಾದಗಳು. ಮಂಜುಳಾ ಬಿಎನ್ ಮಾತಾಜಿ ಓದಿ. ಮಂಜುಳಾ ಬಿಎನ್ ಮಾತಾಜಿ. ಭಗವದ್ಗೀತಾ ಅಥ ದ್ವಿತೀಯೋಧ್ಯಾಯ ಸಾಂಖ್ಯಯೋಗಃ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀಭಗವಾನ್ ಉವಾಚ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಪ್ರಿಯಾಂಕ ಜುತ್ತು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾರೂಪಃ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಶ್ಲೋಕ 1. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदन.
श्रीभगवानुवाच कुतस्त्वकश्मलम् इदं विषमे समुपस्थितम् अनार्याजुष्टमस्वर्ग्यम् अकीर्तिकरमर्जुन। माताजि श्लोक। क्लैब्यं स्मगमः पार्थ नैतत्त्वायुपपद्यते क्षुद्रं हृदय दौर्बल्यं त्यक्त्वोत्तिष्ठ परन्तप। अर्जुन उवाच कथं भीष्ममहं सङ्ख्ये द्रोणं च मधुसूदन इषुभिः प्रतियोत्सामि पूजार्ह वरिसूदन। माताजि गुरून् हत्वा हि महानुभावान् श्रेयो भोक्तुं भैक्षमपि हलोके अत्वार्थकामांस्तु गुरूनिहैव भुञ्जीय भोगान् रुधिरप्रदिग्धान्। ಹರೇ हरे ಕೃಷ್ಣ. कृष्ण माताजि। ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಗವದ್ಗೀತಾ ಯಥಾರೂಪಃ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ ಗೀತಾ ಸಾರ ಸಂಗ್ರಹ ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲಕ್ಷಣಂ ಕುಲೇಕ್ಷಣಂ ಅಶ್ರುಪೂರ್ಣ ಕುಲೇಕ್ಷಣಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷಯಾದಂತಂ ವಿಷೀದಂತಂ ಇದಂ ವಾಕ್ಯಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀ ಭಗವಾನುವಾಚ ಕುತಸ್ತ್ವಾಕಶ್ಮಲಮಿದಂ ಕುಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಅನರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ಲೋಕ 3. ಕ್ಲೈಬ್ಯಂ ಮಾಸಮಾಗಮ ಪಾರ್ಥ ನೈತ್ಯತ್ವಾಯುಪಪದ್ಯತೆ ಕ್ಷೋದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತಾತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಾಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯುತ್ಸಾಮಿ ಪೂಜಾರ್ಹ ವರಿಸೂದನ ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ಷ್ಯಮಿಹಪಿ ಲೋಕ ಅತ್ವಾರ್ಥಕಾಮಾಸು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರಪ್ರದಿಗ್ಧಾನ್. ಹರೇ ಕೃಷ್ಣ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯ ಸಾಂಖ್ಯಯೋಗ ಗೀತಾ ಸಾರ ಸಂಗ್ರಹ ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಾಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀ ಭಗವಾನುವಾಚ ಕುತಸ್ತ್ವಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಕ್ಲೈಬ್ಯಂ ಮಾಸ್ಮಗಮ್ಯ ಪಾರ್ಥ ನೈತತ್ವಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸೂದನ. ಗುರುನಾ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ಷ್ಯಮಹಪೀಹ ಲೋಕೆ ಅತ್ವಾರ್ಥಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗ ರುಧಿರಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಒಂದು ಲೈನ್ ಹೇಳಿ. ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಭೈಕ್ಷ್ಯಮಹಪೀಹ ಲೋಕೆ ಶ್ರೇಯೋ ಭೋಕ್ತಂ ಭೋಕ್ಷ್ಯಮಹಪೀಹ ಲೋಕೆ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಭೈಕ್ಷ್ಯನ ಮಾತಾಜಿ. ಭೈಕ್ಷ್ಯ ಲೋಕೆ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶೈಲಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम्
उवाच मधुसूदनः श्रीभगवानुवाच कुतस्त्वा कश्मलमिदं विषमे समुपस्थितम् अनार्यजुष्टमस्वर्ग्यम् अकीर्तिकरमर्जुन क्लैब्यमस्मगमः पार्थ मास्मगमः क्लैब्यमास्मगमः पार्थ क्लैब्यमास्मगमः पार्थ नैतत्त्वय्युपपद्यते क्षुद्रं हृदय दौर्बल्यं त्यक्त्वोत्तिष्ठ परन्तप अर्जुन उवाच कथं भीष्ममहं सङ्ख्ये द्रोणं च मधुसूदन इषुभिः प्रतियोत्सामि पूजार्हा वरिसूदन गुरून् हत्वा हिमहानुभावान् श्रेयो भोक्तुभैक्षमपीह लोके हत्वार्थकामांस्तु गुरूनिहैव भुञ्जीय भोगान् रुधिरा प्रदिग्धान् हरे ಹರೇ कृष्ण ಕೃಷ್ಣ. माताजी धन्यवाद ಧನ್ಯವಾದಗಳು. ಧನ್ಯವಾದಗಳು. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. भगवद्गीता यथारूप अथ द्वितीयोऽध्यायः साङ्ख्ययोगः गीतासारसंग्रहः सञ्जय उवाच तं तथा कृपयाविष्टम् अश्रुपूर्णाकुलेक्षणं विषिदन्तम् इदं वाक्यम् उवाच मधुसूदनः श्रीभगवानुवाच कुतस्त्वा कश्मलमिदं विषमे समुपस्थितम् अनार्यजुष्टम् स्वर्ग्यम् अकीर्तिकरमर्जुन क्लैब्यं मास्मगमः पार्थ नैतत्तत्त्वयुपपद्यते नैतत्त्वायुपपद्यते क्षुद्रं हृदय दौर्बल्यं त्यक्त्वोत्तिष्ठ परन्तप अर्जुन उवाच कथं भीष्मामहं सङ्ख्ये द्रोणं च मधुसूदन इषुभिः प्रतियोत्स्यामि पूजार्हवरिसूदन गुरून् हत्वा हि महानुभावन् श्रेयो भोक्तुं भैक्ष्यमपीह लोके हत्वार्थकामांस्तु गुरूनिहैव भुञ्जीय भोगान् रुधिर्प्रदिग्धान् हरे कृष्ण माताजी रुधिरप्रदिग्धान् ಹರೇ ಕೃಷ್ಣ. ಧನ್ಯವಾದಗಳು. ಭುಂಜೀಯ ಒಂದ್ ನಿಮಿಷ ಹೇಳ್ತೀರಾ? ಭುಂಜೀಯ ಭೋಗಾನ್ ರುಧಿರ್ಪ್ರದಿಗ್ಧಾನ್. ಹರೇ ಸರಿ ಕೃಷ್ಣ. ಮಾತಾಜಿ? ಸರಿ ಆಯ್ತು. ರುಧಿರ ಪ್ರದಿಗ್ಧಾನ್. ಶೇಷಣ್ಣ ಪ್ರಭುಜಿ, ಶೋಭಾ ಭಟ್ ಮಾತಾಜಿ, ಶೋಭಾ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡಿ. भगवद्गीता यथा रूपा अथ द्वितीयोऽध्यायः साङ्ख्ययोगः सञ्जय उवाच तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः श्रीभगवानुवाच कुतस्त्वा कश्मलमिदं विषमे समुपस्थितम् अनायार्जुष्टमस्वर्ग्यम् अकीर्तिकरमर्जुन क्लैण्ड्यं पार्थ नैतत्त्वायुपपद्यते क्षुद्रं हृदय दौर्बल्यं त्यक्तोत्तिष्ठ परन्तप अर्जुन उवाच कथं भीष्मामहं सङ्ख्ये द्रोणं च मधुसूदन इषुभिः प्रतियोत्स्यामि पूजार्हवरिसूदन गुरून् हत्वा हि महानुभावान् श्रेयो भोक्तं भैक्ष्मपीह लोके हत्वार्थकामांस्तु गुरूनिहैव भुञ्जीय भोगान् रुधिरप्रदिग्धान्. ಧನ್ಯವಾದಗಳು. ಶೋಭಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾ ರೂಪಾ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ ಗೀತಾಸಾರಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषिदन्तम् इदं वाक्यम् उवाच मधुसूदनः. श्रीभगवानुवाच
कुतस्त्वाकश्मलमिदं विषमे समुपस्थितम् अनार्यजुष्टमस्वर्ग्यम् अकीर्तिकरमर्जुना क्लैब्यं मास्मगमः पार्थ नैतत्त्वायुपपद्यते क्षुद्रं हृदय दौर्बल्यं त्यक्तोत्तिष्ठ परन्तपाम् अर्जुन उवाच कथं भीष्ममहं संख्ये द्रुहणं च मधुसूदन ईशुभिः प्रतियोत्स्यामि पूजार्हा वरिसूदना गुरून् हत्वा हि महानुभावान् श्रेयो भोक्तुं वैक्ष्यमपीह लोके अत्वार्थकामास्तु गुरुनिहैव भुञ्जीय भोगान् रुधिरप्रदिग्धान् ಹರೇ ಧನ್ಯವಾದ ಕೃಷ್ಣ, ಧನ್ಯವಾದಗಳು. ಶ್ರುತಿ SJ ಮಾತಾಜಿ. हरे कृष्ण माताजी. ಹರೇ ಕೃಷ್ಣ. अथ द्वितीयोऽध्यायः साङ्ख्ययोगः गीतासारसङ्ग्रहः सञ्जय उवाच तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः. श्रीभगवानुवाच कुतस्त्वाकश्मलमिदं विषमे समुपस्थितम् अनार्यजुष्टमस्वर्ग्यम् अकीर्तिकरमर्जुन क्लैब्यमास्मगमः पार्थ नैतत्त्वायुपपद्यते क्षुद्रं हृदय दौर्बल्यं त्यक्त्वोत्तिष्ठ परन्तप. अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्हा वरिसूदना गुरून् हत्वा हि महानुभावान् श्रेयो भोक्तुं भैक्ष्यमपीह लोके हत्वार्थकामांस्तु गुरूनिहैव भुञ्जीय भोगान् रुधिरप्रदिगादन्. ಪ್ರದಿಗ್ಧಾನ್ ಭುಂಜೀಯ ಭೋಗಾನ್ ರುಧಿರಪ್ರದಿಗ್ಧಾನ್ भुञ्जीय भोगान् रुधिरप्रदिग्धान्. हरे कृष्ण. ಧನ್ಯವಾದಗಳು. ಶ್ವೇತಾ ಮಾತಾಜಿ. हरे कृष्ण माताजी. ओम परमात्मने नमः. अथ द्वितीयोऽध्यायः सांख्ययोगः. संजय उवाच तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः. श्रीभगवानुवाच कुतस्त्वाकश्मलमिदं विषमे समुपस्थितम् अनार्यजुष्टमस्वर्ग्यम् अकीर्तिकरमर्जुन क्लैब्यं मास्मघं पार्थ नैतत्त्वयुपपद्यते क्षुद्रं हृदय दौर्बल्यं त्यक्तोत्तिष्ठ परन्तप. अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्हा वरिसूदन गुरून् हत्वा हि महानुभावा श्रेयो भोक्तुं वैक्ष्यमपीह लोके हत्वार्थकामास्तु गुरूनिहैव भुञ्जीय भोगान् रुधिरप्रदिग्धान्. भुञ्जीय भोगान् रुधिरप्रदिग्धान्. ದೀರ್ಘ ಇಲ್ಲ. ರುಧಿರಪ್ರದಿಗ್ಧಾನ್. ಬೇಡ. ಭುಂಜೀಯ ಭೋಗಾನ್ ರುಧಿರಪ್ರದಿಗ್ಧಾನ್. रुधिरप्रदिग्धान्. हरे कृष्ण. हरे कृष्ण. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ ಗೀತಾ ಸಾರಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ
ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಕುತಸ್ತ್ವ ಕುಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ಲೋಕ 3. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಪ್ತೋತಿಷ್ಠ ಪರಂತಪ. ಶ್ಲೋಕ 4. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಶ್ಲೋಕ 5. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪ್ಯಿಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾ ಮಾತಾಜಿ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯಃ ಸಂಖ್ಯಾಯೋಗ ಗೀತಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಾಯವಿಷ್ಟಂ ಕೃಪಯಾವಿಷ್ಟಂ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ. तं तथा कृपयाभीष्टम् अश्रुपूर्णाकुलेक्षणं विषीदनन्तम् इदं वाक्यम् उवाच मधुसूदनः. श्रीभगवानुवाच कुतस्त्वा कश्मलमिदं विषमे समुपस्थितम् अनार्यजुष्टमस्वर्गम् अकीर्तिकरमर्जुनः. क्लैब्यं मास्मगमः पार्थ नैतत्वयुपपद्यते क्षुद्रं हृदय दौर्बल्यं त्यक्तोत्तिष्ठ परन्तप. अर्जुन उवाच कथं भीष्मः संख्ये द्रोणं कथं भीष्ममहं संख्ये कथं भीष्महं संख्ये अहं संख्ये भीष्ममहं संख्ये कथमं भीष्ममहं संख्ये द्रोणं च मधुसूदन ईशभिः प्रत्योत्स्यामि पूजार्ह वरिसूदन. गुरुना अत्वा हि महानुभावान् श्रेयो भोक्तुं भैक्ष्यमपीह लोके अत्वार्थकामास्तु गुरूनिहैव भुञ्जनीय भोगान् रुधिरप्रदिग्धान्. भुञ्जीय भोगान् रुधिरप्रदिग्धान्. भुञ्जीय भोगान् रुधिरप्रदिग्धान्. हरे कृष्ण. ಧನ್ಯವಾದ. ಪದ್ಮ ಓದ್ಲಾ ಮಾತಾಜಿ? ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಭಗವದ್ಗೀತೆ ಯಥಾರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः. श्रीभगवानुवाच कुतस्त्वा कश्मलम् इदं विषमे समुपस्थितम् अनार्यजुष्टम् असर्ग्यम् अकीर्तिकरमर्जन. क्लैबम् आस्मगमः पार्थ नैतुप्युपपद्यते क्षुद्रं हृदय दौर्बल्यं ಕ್ಷುದ್ರಂ ಅಲ್ಲಿ ಕ್ಷೂದ್ರಂ ಅಲ್ಲ, ಕ್ಷುದ್ರಂ ಹೃದಯ ದೌರ್ಬಲ್ಯಂ. क्षुद्रं हृदय दौर्बल्यं त्यक्त्वा तिष्ठ परन्तप. अर्जुन उवाच कथं भीष्मं महासंख्या द्रोणं च मधुसूदन इषुभिः प्रत्योत्स्यामि पूजार्वरिसूदन. गुरून् हत्वा हि महानुभावान् श्रेयो भोक्तुं भैक्ष्यम् अपीह लोके अत्वार्थकामस्तु गुरूनिहैव भुञ्जीय भोगान् रुधिर प्रदिग्धान्. ಹರೇ ಕೃಷ್ಣ. ಮಾತಾಜಿ ನಾನು ಓದ್ತೀನಿ. ಓದಿ. ನಾನು ಕಲಿತೀನಿ ಮಾತಾಜಿ, ಕಲಿತೀನಿ ನಾನು ಎಲ್ಲವನ್ನು. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ॐ परमात्मने नमः। अथ द्वितीयोऽध्यायः साङ्ख्ययोगः। सञ्जय उवाच तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः। श्रीभगवानुवाच कुतस्त्वाकश्मलमिदं विषमे समुपस्थितम् अनार्यजुष्टमस्वर्ग्यम् अकीर्तिकरमर्जुन। क्लैब्यम् अस्माघमापार्थ नैतत्त्वयुपपद्यते क्षुद्रं हृदय दौर्बल्यं त्यक्तोत्तिष्ठ परन्तप। अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्हा वरिसूदन। गुरून् हत्वा हि महानुभावान् श्रेयो भोक्तुं वैक्ष्यमपीह लोके हत्वार्थकामांस्तु गुरूनिहैव भुञ्जीय भोगान् रुधिरप्रदिक्तान्। हरे कृष्ण। ಧನ್ಯವಾದಗಳು. ವನಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓಂ ಪರಮಾತ್ಮನೇ ನಮಃ. ಭಗವದ್ಗೀತಾ ಯಥಾ ರೂಪ ಅಥ ದ್ವಿತೀಯೋಧ್ಯಾಯ ಸಾಂಖ್ಯಯೋಗಃ ಗೀತಾ ಸಾರಸಂಗ್ರಹ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः. श्रीभगवानुवाच कुतस्त्वकश्मलमिदं विषमे समुपस्थितम् अनार्यजुष्टमस्वर्गम् अनार्यजुष्टमस्वर्ग्यम् अकीर्तिकरमर्जुन। क्लैब्यमास्मगं पार्थ क्लैब्यमास्मगं पार्थ नैत्वत्य उपपद्यते क्षुद्रं हृदय दौर्बल्यं त्यक्तोत्तिष्ठ परन्तप। अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजाः वरिसूदन। गुरून् हत्वा हि महानुभावान् श्रेयो भोक्तं भोक्षमपीह लोके अर्थार्थकामास्तु गुरुनैव भुञ्जीय हत्वार्थकामास्तु गुरुनिहैव भुञ्जीय भोगं रुधिरप्रदिग्धान्। हरे कृष्ण. ಧನ್ಯವಾದಗಳು. ವನಿತಾ ಮಾತಾಜಿ ಓದಿ. ವನಿತಾ ಮಾತಾಜಿ. ಹಾ ಮಾತಾಜಿ. ಭಗವದ್ಗೀತಾ ಯಥಾ ರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ ಗೀತಾ ಸಾರಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः. श्रीभगवानुवाच कुतस्त्वाकश्मलमिदं विषमे समुपस्थितम् अनार्यजुष्टमस्वर्ग्यम् अकीर्तिकरमर्जुन. ಮೇಲೆ ಮಾಡಿ ಮಾತಾಡಿ. ಕ್ಲೈಬ್ ಬಂದಿಲ್ವಾ? ಇಲ್ಲ ಮೇಲೆ ಈಗ ಬಂದು. ಕ್ಲೈಬ್ಯಂ ಆಸ್ಮಗಮಾಪಾರ್ಥ ನೈತತ್ತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತೋತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ पूजार्ह वरिसूदन. गुरून् हत्वा हि महानुभावान् श्रेयो भोक्तुं वैक्ष्यमपीह लोके हत्वार्थकामांश्च गुरूनिहैव भुञ्जीय भोगान् रुधिरप्रदिग्धान्. हरे कृष्ण माताजी. ಧನ್ಯವಾದಗಳು. ಯಮುನಾ ಸಿಂಗ್ ಮಾತಾಜಿ.
ಯಮುನಾ ಸಿಂಗ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯಃ ಸಂಖ್ಯಾಯೋಗಃ ಗೀತಾ ಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ ತತಃ ತಥಾ ಕೃಪಯಾವಿಷ್ಟಃ ಅಶ್ರುಪೂರ್ಣಕುಲೇಕ್ಷಣಂ ವಿಷೀದಾನಾಥಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ಲೋಕ 2. ಶ್ರೀ ಭಗವಾನುವಾಚ ಕುತಶ್ಚ ಪುಷ್ಪಲಮಿಂದ್ಯಂ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಕುಶತ್ವಾ ಕಶ್ಮಿಲೇಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ಲೋಕ 3. ಕ್ಲೈಬ್ಯಂ ಆಸ್ಮಗಮ ಪಾರ್ಥ ಪಾರ್ಥಂ ನೈತತ್ವಾಯುಪಪದ್ಯತೆ ಶೂದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಯಕ್ಷೋತಿಷ್ಠ ಪರಂ ತಪ. ಶ್ಲೋಕ 4. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹರಿಸೂದನಃ. ಶ್ಲೋಕ 5. ಗುರುಣ ಹತ್ತಂ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪಿ ಲೋಕೆ ಕಾಮಾಸ್ತು ಗುರೂನಿಹೈವ. ಅತ್ವಾರ್ಥ ಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರಪ್ರದಿಗ್ಧಾನ್. ಭೋಗಾನ್ ರುಧಿರಪ್ರದಿಗ್ಧಾನ್. ಹರೇ ಕೃಷ್ಣ. ಫಸ್ಟ್ ಟೈಮ್ ಬಂದಿದ್ದಲ್ಲ, ಓದ್ಲಿಕ್ಕೆ ಕಷ್ಟ ಆಗ್ತಾ ಇದೆ ನಿಮ್ಗೆ. ಪ್ರಾಕ್ಟೀಸ್ ಇದು ಇವತ್ತು ರಿವಿಷನ್ ಮಾತಾಜಿ, ಕಲಿಯೋದಲ್ಲ, ಇವತ್ತು ರಿವಿಷನ್ ಮಾಡ್ತಾ ಇದ್ದೇವೆ, ಹಾಗಾಗಿ ಕಷ್ಟ ಆಗ್ತಾ ಇದೆ. ಮಧುರ ವೆಂಕಟೇಶ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ ಗೀತಾಸಾರ ಸಂಗ್ರಹ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀ ಭಗವಾನುವಾಚ ಕುತಸ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಕ್ಲೈಬ್ಯಂ ಆಸ್ಮಗಮಂ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಕಥಂ ಭೀಷ್ಮಮಹಂ ಸಂಖ್ಯೆ ಅರ್ಜುನ ಉವಾಚ ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹರಿಸೂದನ. ಪೂಜಾರ್ಹವರಿಸೂದನ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದಿ. ಲಕ್ಷ್ಮೀ PM ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ ಗೀತಾಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः. श्रीभगवानुवाच कुतस्त्वा कश्मलमिदं
विषमे समुपस्थितम् अनार्यजुष्टमसुर्ग्यम् अकीर्तिकरमर्जुन क्लैब्यम् ಇದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಕಾಣಿಸ್ತಾ क्लैब्यमास्मगमः पार्थ नैतत्त्वायुपपद्यते क्षुद्रं हृदय दौर्बल्यं त्यक्तोत्तिष्ठ परन्तप अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्सामि पूजार्हवरिसूदन गुरून् हत्वा हि महानुभावान् श्रेयो भोक्तुं वैक्षमपीह लोके हत्वार्थकामांस्तु गुरूनिहैव भुञ्जीय भोगान् रुधिर प्रदिग्ध्वान् ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಪದ್ಮ ಮಾತಾಜಿ ಓದಿ. ಪದ್ಮ ಮಾತಾಜಿ. ಹರೇ ಕೃಷ್ಣ. ಶ್ರೀ ಪರಮಾತ್ಮನೇ ನಮಃ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀಭಗವಾನುವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಾರ್ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಮಾಸ್ಮಗಮಃ ಪಾರ್ಥ ನೈತದ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪಃ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಮಾತಾಜಿ ಮೇಲೆ ಒಂದ್ ನಿಮಿಷ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್. ಆಗ್ತಾ ಇಲ್ವಾ? ಒಂದ್ ನಿಮಿಷ, ಸ್ಕ್ರೀನ್ ಹೋಯ್ತು. ಓಕೆ ಅಮ್ಮ, ಓಕೆ. ಮಾತಾಜಿ ಲೆಫ್ಟ್ ಆಗಿದ್ದಾವೆ. ನಾನಮ್ಮ ಪದ್ಮ ಮಾತಾಜಿ ಏನು ಒಂದ್ ನಿಮಿಷ. ಪದ್ಮ ಮಾತಾಜಿ ಒಂದ್ ನಿಮಿಷ. ಪದ್ಮ ಮಾತಾಜಿ
ಮತ್ತೆ ಹಾಳೆ ಹಾಲೆ ಪಾರ್ವತಮ್ಮ ಮಾತಾಜಿ, ಮಂಗಳ ಮಾತಾಜಿ ಒಂದು ರೌಂಡ್ಗೆ, ಮತ್ತೆ ಯಶೋಧ ಮಾತಾಜಿ. ಮಾತಾಜಿ, ಪ್ರವೀಣ ಮಾತಾಜಿ. ಮಾತಾಜಿ ಬೇರೆ ಕ್ಲಾಸ್ ಇದೆ, ಹೋಗ್ಲ ಮಾತಾಜಿ. ನಿಮ್ಗೆ ಇವ್ರು ಶುಕ್ರವಾರ, ಗುರುವಾರ, ಶುಕ್ರವಾರ ಇದು ಸೆಕೆಂಡ್ ಇದ್ರದ್ದು ಈಶೋಪನಿಷತ್ ಕ್ಲಾಸ್. ಏನ್ ಮಾಡ್ತೀವಿ? ಇದೇನೋ ಹೋಗ್ಬಿಟ್ಟು ಹೋಗ್ಬಿಟ್ಟೆ ನಾನು ಅನ್ಕೊಂಡಿದ್ದೆ. ಓದ್ಬಿಟ್ಟು ಹೋಗ್ಬೇಡಿ, ಇನ್ನು ಒಂದು 10 ಮಿನಿಟ್ಸ್ ಅಲ್ವಾ ಮಾತಾಜಿ. ನಾನು ನಿಮ್ಮನ್ನು ಹೋಸ್ಟ್ ಮಾಡ್ತೀನಿ ಮಾತಾಜಿ. ಪ್ರವೀಣ ಮಾತಾಜಿ ಹೋಸ್ಟ್ ಮಾಡ್ತೀನಿ ಮಾತಾಜಿ. ನಾನು ಪ್ರವೀಣ ಮಾತಾಜಿ ನನ್ನನ್ನು ಹೋಸ್ಟ್ ಮಾಡಿ. ಓಕೆ ಮಾತಾಜಿ. 4 ದಿನ ಮಾತಾಜಿ. ಓಕೆ, ಸಾರಿ. ಓಕೆ ಮಾತಾಜಿ. ಐದನೇದು ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದಗಳು. ಪಾರ್ವತಮ್ಮ ಓದಿ. ಓಕೆ, ಪಾರ್ವತಮ್ಮ ಮಾತಾಜಿ. ಓದ್ತೀನಿ ಮಾತಾಜಿ. ಭಗವದ್ಗೀತಾ ಯಥಾರೂಪ ದ್ವಿತೀಯ ಅಧ್ಯಾಯ ಸಾಂಖ್ಯ ಯೋಗ ಗೀತಾ ಸಾರ ಸಂಗ್ರಹ. ಸಂಜಯ ವಾಚ ಮೇಲೆ ಮಾಡಿ ಮಾತಾಜಿ. ಓಕೆ. ಸಂಜಯ ವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೆ ಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಮೇಲೆ ಮಾಡಿ ಮಾತಾಜಿ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಾ ಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ಲೋಕ 3. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಬೆಲೆ ಮಾಡಿ ಮಾತಾಜಿ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭೈಕ್ಷಮಪೀಹ ಲೋಕೆ ಅತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಕೃಷ್ಣ, ಧನ್ಯವಾದಗಳು. ಮಂಗಳ ಮಾತಾಜಿ. ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾರೂಪ ಅಥ ದ್ವಿತೀಯೋಧ್ಯಾಯ ಸಾಂಖ್ಯಯೋಗ ಗೀತಾ ಸಾರ ಸಂಗ್ರಹ. ಮೇಲ್ ಮಾಡ್ಬೇಕು ಮಾತಾಜಿ ಒಂದ್ ಸ್ವಲ್ಪ. ಹರೇ ಕೃಷ್ಣ. ಶ್ಲೋಕ 1. ಸಂಜಯ ಉವಾಚ ತತಂ ಕೃಪಯಾವಿಷ್ಟೋ ಅಶ್ರುಪೂರ್ಣ ಕುಲೇಕ್ಷಣಂ ವಿಸ್ತಿದಾನಂ ಇದಂ ವಾಕ್ಯಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀ ಭಗವಾನುವಾಚ ಕುತಸ್ತ್ವ ಕಶ್ಮಲಮಿಂದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಅನಾರ್ಯಜುಷ್ಟಮಸ್ವರ್ಗಂ ಅಕೀರ್ತಿಕರಮರ್ಜುನ. ಕ್ಲೈಮಂ ಆಸ್ಮಗಮ ಪಾರ್ಥ ನೈತತ್ವಾಯುಪಪದ್ಯತೆ. ಕ್ಲೈಬಂ ಮಾಸಾಗಮ ಪಾರ್ಥ ನೈತತ್ಯಂ ಪ್ರಪದ್ಯತೆ. ಕೃತಂ ಹೃದಯ ಕ್ಷುದ್ರಂ ದೌರ್ಬಲ್ಯಂ ತಕ್ಯೋದಿಷ್ಟ ಪರಂತಪ. ಅರ್ಜುನ ಉವಾಚ ಕಥಾ ಭೀಷ್ಮ ಮಹಾಸಂಖ್ಯೆ ದ್ರೋಣ ಚ ಮಧುಸೂದನ ಇಷ್ಟುಭಿ
प्रयुक्तामि पूजार्वसि सूदन गुरुना त्वहि महानुभावान् श्रेयो भक्तु वैक्तमः ನಪೀಹ ಲೋಕೆ ಅದೇಳಿ ಮಾತಾಜಿ ಒಂದ್ಸಲ. ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಶ್ರೇಯೋ ಭಕ್ತುಂ ಬೈಕಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಕಾಮಾಸ್ತು ಗುರುನಿಹೈವ ಭುಂಜೇಯ ಭೋಗನ್ ಪ್ರದಿಗಾಂತಾನ್. ಹರೇ ಕೃಷ್ಣ ಮಾತಾಜಿ. ರುದಿರ ಪ್ರದಿಗ್ಧಾನ್ ರುದಿರ ಪ್ರದಿಗ್ಧಾನ್ ಹಾ ಭುಂಜೀಯ ರುದಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಶೋಧ ಮಾತಾಜಿ ಓದ್ತೀವ? ಯಶೋಧ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಯಶೋಧ ಮಾತಾಜಿ. ಸಿಎಂ ಸುವರ್ಣ ಮಾತಾಜಿ ಓದಿ. ಹಾ ಶ್ಲೋಕ ಅಥ ದ್ವಿತೀಯೋಧ್ಯಾಯ 2 ಸಾಂಖ್ಯಯೋಗ ಗೀತಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ ತಂ ಕಥಾ ಪ್ರಪಾಯವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷಿದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಮೇಲೆ ಮಾಡಿ ಅಜ್ಜಿ. ಶ್ರೀ ಭಗವಾನ್ ಉವಾಚ ಕುತಾಸ್ತ್ವಾಕಶ್ಮಲಾಮಿದಂ ಶಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಕೀರ್ತಿಕರಮರ್ಜುನ ಕ್ಲೈಂಗ್ಯಂ ಆಸ್ಮಗಮಃ ಪಾರ್ಥ ನೇತ್ರತ್ಯುಪಪದ್ಯತೆ ಶುದ್ರಂ ಹೃದಯ ದೌರ್ಬಲ್ಯಂ ತತ್ರೋಕ್ತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಥಾವರಿಸೂದನ ಗುರುನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ವೈಕ್ಷ್ಯಾಮೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಕುರುನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗು ಮಾತಾಜಿ. ಓಕೆ. ಶ್ಲೋಕ 6 ಓದಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮ ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾ ಕಾರ್ಪಣ್ಯದೋಷೋಪಹತಃ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ನ ಹಿ ಪ್ರಪಶ್ಯಾಮಿ ಮಮ ಪುನರ್ವ್ಯಾತ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ್ನ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್मध्ये ವಿಷೀದಂತಾಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಓದಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿದವರು. ಲಕ್ಷ್ಮೀ ಪ್ರಿಯಂ ಮಾತಾಜಿ ಇಲ್ಲ, ಅವರು ಓದಿ. ಓಕೆ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನ ಚೈತದ್ವಿದ್ಯ ವಿದ್ಮ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ವಾ ನು ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾಃ ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾಪ
भूमावसपत्नमृद्धं राज्यं सुराणामपि चाधिपत्यम्। सञ्जय उवाच एवमुक्त्वा हृषीकेशं गुडाकेश परन्तपः नायोत्स इति गोविन्दं भुक्त्वा तूष्णीं बभूवः। तमुवाच हृषीकेश प्रहसन्निव भारत सेनयोरुभयोर्मध्ये विषीदन्तम् इदं वचः। ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ವನಿತಾ ಮಾತಾಜಿ ಓದಿ. ವನಿತಾ ಶೆಟ್ಟಿ ಮಾತಾಜಿ. ವನಿತಾ ಮಾತಾಜಿ ಓದ್ತೇನೆ ಮಾತಾಜಿ. ನಾಚೈತದ್ವಿದ್ಮಾ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯದಿವಾ ನು ಜಯೇಯೋ ಯಾನೇವ ಹತ್ವಾ ನ ಜಿಜೀವಶಾಮಃ ತೇವಾ ಸ್ಥಿತಃ ಪ್ರಮುಖೇ ಧಾರ್ತರಾಷ್ಟ್ರಾಃ ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಂ ಧರ್ಮಸಮ್ಮೂಢಚೇತಾಃ ಪ್ರಚ್ಯೇಯಸಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಂ ಪ್ರಪನ್ನಂ ನ ಹಿ ಪ್ರಪಶ್ಯಾಮಿ ಮಮಾಪ್ರನುಜಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನವೃದ್ಧಂ ರಾಜ್ಯಂ ಸುರಾಣಮಪಿ ಚಾಧಿಪತ್ಯಂ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗೂಢಕೇಶ ಪರಂತಪಃ ಗುಡಾಕೇಶ ಪರಂತಪ. ಏವಮುಕ್ತ್ವಾ ಋಷಿಕೇಶಂ ಗೂಢಕೇಶಃ ಪರಂತಪ. ಗುಡಾಕೇಶ ಅಲ್ಲಿ ಗೂಢ ಅಲ್ಲ ಗುಡ. ಸಾರಿ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್मध्ये ವಿಷೀದಂತಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಂದನಾ ಮಾತಾಜಿ ಓದಿ. ಚಂದನಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹಾ, tell me. I'm in class. I will call you later. Okay, auntie. I will call you later. I'm in class. Okay. Call you. Okay. ನ ಚೈತದ್ ವಿದ್ಮಃ ಕತರನ್ನ ಗರಿಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖ್ಯ ಧಾರ್ತರಾಷ್ಟ್ರಃ ಕಾರ್ಪಣ್ಯದೋಷೋ ಪ್ರಹಸತ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಃ ಯಚ್ಛ್ರೇಯಸ್ಸಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾ ತ್ವಾಂ ಪ್ರಪನ್ನಂ ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನವೃದ್ಧಂ ರಾಜ್ಯ ಸುರಣಾಮಪಿ ಚಾಧಿಪತ್ಯಂ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶನ ಪರಂತಪಃ ನ ಯೋತ್ಸ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್मध्ये ವಿಷೀದಂತಮಿದಂ ವಚಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 5 ಜನರಿಗೆ ಆದ್ರೆ ನಾವು ಮುಂದೆ ಹೋಗಿ ಮುಂದೆ 5 ಶ್ಲೋಕ ಮುಂದಿನವ್ರಿಗೆ ಓದಿಸ್ಬೋದು. ಇಲ್ಲಾಂದ್ರೆ ನಮ್ಗೆ ಆಗುದಿಲ್ಲ ಮಾತಾಜಿ ಹೀಗೆ ಹೋದ್ರೆ. ಎಲ್ಲರೂ ಮ್ಯೂಟ್ ಮಾಡ್ಕೊಂಡು ಇವ್ರು ಹೇಳುವಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಮ್ದು ನಾಳೆ ಒಳಗೆ ಮುಗಿಯುವುದಿಲ್ಲ ಇದು. ಲತಾ ಮಾತಾಜಿ ಓದಿ. ಹೌದು ಮಾತಾಜಿ, ಇವಾಗ 3 ಆಯ್ತು, ಇನ್ನು 2. ಲತಾ ಮಾತಾಜಿ ಓದಿ. ಎಷ್ಟ್ ಜನ ಆಯ್ತದ್ದು? ಹೌದು 3 ಆಯ್ತು. ಸುಮಿತ್ರಮ್ಮ ಮಾತಾಜಿ, ಚಂದನ ಮಾತಾಜಿ, ವನಿತಾ ಮಾತಾಜಿ, ಲಲಿತಾ ಮಾತಾಜಿ 4 ಆಯ್ತು. ಲತಾ ಮಾತಾಜಿ ಓದಿ. 5 ಆಗ್ತದೆ. ನ ಚೈತದ್ವಿದ್ವಂ ಕತರನ್ನ ವರೀಯೋ ಯದ್ವಾ ಜಯೇಮ ಯದಿವಾ ನ ಜಯೇಯೋ ಯಾನೇವ ತ್ವಾ ನ ಜಿಜೀವಿಷಾಮ ತೇವಾ ಸ್ಥಿತಾಂ ಪ್ರಮುಖೇ ರಾಷ್ಟ್ರಂ ರಾಷ್ಟ್ರಾಃ ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ ಪ್ರಮುಖೇ ಧಾರ್ತರಾಷ್ಟ್ರಃ ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾ ಧರ್ಮ ಸಮೂಢಚೇತ ಯಚ್ಛ್ರೇಯಸ್ಸಾ
ಯಚ್ಛ್ರೇಯಃ ಸ ನಿಶ್ಚಿತಂ ಬ್ರೂಹಿ ತನ್ಮೇ. यच्छ्रेयसानिश्चितं ब्रूहि तन्मे शिष्यस्तेऽहं चादिमां त्वां प्रपन्नं न हि प्रपश्यामि ममापदुद्यात् यच्चोकमुच्चोपणामिन्द्रियाणाम् अवाप्य भूमावसपत्नमृद्धम्. अवाप्य भूमाव सपन्नमृद्धं राज्यं सुराणापि चाधिपत्यम्. राज्यं सुराणामपि चाधिपत्यम्. राज्यं सुराणामपि चाधिपत्यम्. संजय उवाच एवम् उक्त्वा ऋषिकेशं गूढाकेश परन्तपं नयत्वम् इति गोविन्दं परन्तपः. गुडाकेशं परन्तपः नत्योत्स्य इति गोविन्दम्. नयत्स इति गोविन्दम् उक्त्वा तूष्णी बभूवः. तमुवाच ऋषिकेशः प्रहसन्निव भारत सेनयोरुभयोर्मध्ये विषीदन्तमिदं वचः. हरे कृष्ण. माताजी हरे कृष्ण. CM सुभावना माताजी ओदी. हरे कृष्ण माताजी. श्री भगवानुवाच अशोच्यानन्वशोचस्त्वं प्रज्ञावादंश्च भाषसे गतासो न गताशुच ಶುಂಚ ನಾನು ಶೋಷಂತಿ ಪಂಡಿತಃ. ಹೇಳಿ ಮಾಡಿ ಮಾತಾಜಿ ಸ್ವಲ್ಪ. ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ. ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. देहिनोऽस्मिन् यथा देहि कौमारं यौवनं जरा तथा देहान्तरा प्राप्तिः धीरस्तत्र न मुह्यति. मात्रस्वशास्तु कौन्तेय शीतोष्णसुखदुःखदः आगमापायिनो नित्यः तान् स्थितिक्षस्व भारत. स्थितिक्षस्व भारत. स्थितिक्षस्व भारत. यं हि न व्यत्यन्ते ते पुरुषं पुरुषर्षभ समदुःख सुखं धीरं सोमृतत्वाय कल्पते. सोमृतत्वाय कल्पते. सोमृतत्वाय कल्पते. हरे कृष्ण. ಧನ್ಯವಾದಗಳು. ಲಿಂಗನಗೌಡ ಪ್ರಭುಜಿ ಓದಿ. ಲಿಂಗನಗೌಡ ಪ್ರಭುಜಿ ಇಲ್ಲ ಅನ್ಸುತ್ತೆ ಅವರು. ಓಕೆ. ಮಂಜುಳಾ ಬಿಎನ್ ಮಾತಾಜಿ ಓದಿ. ಮಂಜುಳಾ ಬಿಎನ್ ಮಾತಾಜಿ ಇಲ್ವಾ? ಇದ್ದಾರೆ. ಒಂಚೂರು ಮಾತಾಜಿ ಫೋನ್ ಸ್ವಲ್ಪ ಪ್ರಾಬ್ಲಮ್. ಶ್ರೀ ಭಗವಾನುವಾಚ ಅಶೋಚ್ಯಾನಾನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಂಸುಶ್ಚ ನಾನು ಶೋಚಂತಿ ಪಂಡಿತಾಃ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ದೇಹಿನೋऽಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾನ್ ಸ್ಥಿತಿಕ್ಷಸ್ವ ಭಾರತ. ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೀವು ಬೇರೆ ನಿಮ್ಗೆ ಸಿಗಲಿಲ್ಲ ಆದ್ರೆ ನೀವು ಮ್ಯೂಟ್ ಅಲ್ಲಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬೇರೆಯವರು ಓದುವಾಗ. ಹರೇ ಕೃಷ್ಣ. ವನಜ ಮಾತಾಜಿ ಓದಿ. ಇಲ್ಲಾಂದ್ರೆ ನಮ್ಗೆ ಆಗುದಿಲ್ಲ ಮಾತಾಜಿ ಇದು 2 ದಿವಸದಲ್ಲಿ ರಿವಿಷನ್ ಮಾಡ್ಲಿಕ್ಕೆ.
ಹೌದು ಮಾತಾಜಿ, ಈಗ ನೋಡಿ 15 ಶ್ಲೋಕ ಆಗಿರೋದು. ಹೌದೌದು, ಅದಕ್ಕೆ ನಾವು ಫಸ್ಟ್ ಇಂದಾನೆ ಹೀಗೆ ಮಾಡ್ಬೇಕಿತ್ತು, ಈಗ ಅನಿಸ್ತು ನಂಗೆ. ಓಕೆ, ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ. ಭಗವಾನ್ ವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಶುಚ ನಾನು ಶೋಚಂತಿ ಪಂಡಿತ ನ ತ್ವೇಹಂ ಜಾತು ನಾಸಂ ನತ್ವೇವಾಹಂ ಜಾತು ನಾಸಂ ನ ತ್ವೇವಾಹಂ ಜಾತು ನಾಸಂ ನತ್ವಾ ನೇಮೇ ಜನಾಧಿಪಃ ನ ಚೈವಾನ ನ ತ್ವಂ ನ ಮೇ ಜನಾಧಿಪಃ ನ ಚೈವಾನಂ ಭವಿಷ್ಯಾಮಃ ಸರ್ವೇ ವಯಮತಂ ಪರಂ. ವಯಮತಃ ಪರಂ. ಸರ್ವೇ ವಯಮತಂ ಪರಂ. ಅಲ್ಲಿ ಮತಂ ಅಲ್ಲ, ಅದು ಮತಃ ಅಂದ್ರೆ ವಿಸರ್ಗ ಇರೋದಲ್ಲಿ, ಸೊನ್ನೆ ಇಲ್ಲ ನೋಡಿ ಅಲ್ಲಿ. ಸರ್ವೇ ವಯಮತಃ ಪರಂ. ಹೆಚ್ಚಿನವರು ವಿಸರ್ಗ ಇರುವಲ್ಲಿ ಅಮ್ಮ ಅಂತ ಹೇಳ್ತಾರೆ, ಆಕ್ಚುಲಿ ಅದು ಅಹ ಆಗ್ತದೆ ಅಲ್ಲಿ. ಸರ್ವೇ ವಯಮತಃ ಪರಂ. ಸರ್ವೇ ವಯಮತಃ ಪರಂ. ಹರೇ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಧೀರತತ್ರ ನ ಮುಹ್ಯತೆ. ಧೀರಸ್ತತ್ರ ನ ಮುಹ್ಯತಿ. ಧೀರತತ್ರ ನ ಮುಹ್ಯತೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಹ. ಆಗಮಾಪಾಹಿನೋ ನಿತ್ಯಾಹ ತಾನ್ ಸ್ಥಿತಿಕ್ಷಸ್ವ ಭಾರತ. ತಾನ್ ಸ್ಥಿತಿಕ್ಷಸ್ವ ಭಾರತ. ಹರೇ ಕೃಷ್ಣ. ಯಂ ಹೀನ ವ್ಯತಯಂತೆ ತೇ ಪುರುಷಃ ಪುರುಷರ್ಷಭ ಸಮಃ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ, ಧನ್ಯವಾದ. ಧನ್ಯವಾದಗಳು. ಉಷಾ ಮಾತಾಜಿ ಓದಿ. ಉಷಾ ಮಾತಾಜಿ. ಶಿವಶಂಕರಪ್ಪ ಓದ್ಲೇ ಇಲ್ಲ ಅಲ್ಲ ಇವತ್ತು. ಶಿವಶಂಕರ ಪ್ರಭುಜಿ ಇಲ್ಲ ಮಾತಾಜಿ, ಓದಿಲ್ಲ ಮಾತಾಜಿ. ಓದೇ ಇಲ್ಲ, ಅವ್ರದ್ದು ವಾಯ್ಸೇ ಕೇಳಲಿಲ್ಲ. ಸಾರಿ ಪ್ರಭುಜಿ, ಈಗ ಇಲ್ಲ, ಕೊಡುವ ಸರಿ. ನಿಮ್ಗೆ, ಆಯ್ತಾ? ಓಕೆ ಮಾತಾಜಿ. ಶ್ರೀ ಭಗವಾನುವಾಚ ಅಶೋಚ್ಯ ನನ್ವಶೋಚಸ್ವಂ ಪ್ರಜ್ಞಾವಾದಂಚ ಭಾಷಸೆ ಗತಾಸೋನ ಗತಾಸೋಂಚ ನಾನು ಶೋಚಂತಿ ಪಂಡಿತಃ ನಾತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಯಂ ಹೀನ ವ್ಯತಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಹರೇ ಕೃಷ್ಣ. ಕೃಷ್ಣ, ಧನ್ಯವಾದಗಳು. ದಾಕ್ಷಾಯಿಣಿ ಮಾತಾಜಿ ಓದಿ. ದಾಕ್ಷಾಯಿಣಿ ಮಾತಾಜಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ರೀ ಭಗವಾನ್ ವಾಚ ಅಶೋಚ್ಯನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾನೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಃ ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂ ಸ್ಥಿತಿಕ್ಷಸ್ವ ಭಾರತ. ಯಂ ಹಿ ನ ವ್ಯತಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 16ರಿಂದ 20ರವರೆಗೆ. ಓಕೆ ಮಾತಾಜಿ. ಗೀತಾ ಎಂ ಮಾತಾಜಿ. ಕನ್ನಡ ಸೌಮ್ಯಶ್ರೀ ಮಾತಾಜಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ ಬೇಗ ಮಾತಾಜಿ. ಕನ್ನಡ ಸೌಮ್ಯಶ್ರೀ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾಂತಮಣಿ ಮಾತಾಜಿ. ಮಾತಾಜಿ ನಾನು ಓದ್ಲಾ? ಹೊರಗಡೆ ಹೋಗೋದಿದೆ ಒಂದ್ ಸ್ವಲ್ಪ. ವನಜ ಮೂರ್ತಿಯಾ? ಹಾ ಮಾತಾಜಿ. ಓದಿದ್ದಲ್ವಾ ಮಾತಾಜಿ ಈಗ? ಅಲ್ಲ ವನಿತಾ ಓದಿದ ಅಂತ. ವನಿತಾ ಶೆಟ್ಟಿ. ಮಾತಾಜಿ ಓದಿದ್ದು, ನಾನು ಇಲ್ಲಿ ರೈಟ್ ಹಾಕಿದ್ದೀನಿ. ಹಾ ಓದಿದ್ದೀನಿ ಮಾತಾಜಿ. ಹಾ ಸರಿ ಸರಿ ಸರಿ. ಓದಿದ್ದು ಸರಿ ನೀವು. ಮಾತಾಜಿ. ಹರೇ ಕಾಂತಮಣಿ. ಕೃಷ್ಣ ಮಾತಾಜಿ. ಹಾ, ಹರೇ ಕಾಂತಮಣಿ ಕೃಷ್ಣ ಮಾತಾಜಿ. ಓದಿ. न सतो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्तद्वर्षिभिः अविनाशि तु तद्विद्धि येन सर्वमिदं ततं विनाशम् अव्ययस्यास्य न कश्चित् कर्तुमर्हति अन्तवन्त इमे देहा नित्यसोक्ता शरीरिणः अनाशिनो अप्रमेयस्य तस्मादुद्यस्व भारत यं येनं वेति हन्तारं यश्चैनं मन्यते हतम् उभौ तौ न विजानीतो नायं हन्ति न हन्यते न जायते म्रियते वा कदाचित् न्यायं भूत्वा भवितवा न भूयः अजो नित्या शाश्वतोऽयं पुराणः न अन्यते हन्यमाने शरीरे. हरे कृष्ण ಹರೇ माताजी. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ. न सतो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः अविनाशी तु तद्विद्धि येन सर्वमिदं ततं विनाशमव्ययस्यास्य न कश्चित् कर्तुमर्हति अन्तवन्त इमे देहाः नित्यस्योक्ताः शरीरिणः अनाशिनो प्रमेयस्य तस्माद्युद्धस्व भारत य एनं वेत्ति हन्तारं यश्चैनं मन्यते हतम् उभौ तौ न विजानीतो नायं हन्ति न हन्यते न जायते म्रियते वा कदाचित् नायं भूत्वा भविता वा न भूयः अजो नित्यः शाश्वतोऽयं पुराणो न हन्यते हन्यमाने शरीरे. ಹರೇ ಕೃಷ್ಣ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. न सतो विद्यते भावो न बाहो विद्यते सतः उभयोरपि दुष्टान्तः योस्तत्वदर्शिभिः. ಮೇಲ್ ಮಾಡ್ಬೇಕು ಮಾತಾಜಿ. ಅವಿನಾಶಿ ತು ತದ್ವಿದ್ಯೆ ಏನೇ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಮೇಲ್ ಮಾಡ್ಬೇಕು ಮಾತಾಜಿ. ಅಂತವಂತ ಇಮೇ ದೇಹೇ ಇಮೇ ದೇಹ ನಿತ್ಯ ಸೂಕ್ತ ಶರೀರಿಣಃ. ಅಂತವಂತ ಇಮೇ ದೇಹ ನಿತ್ಯ ಸೂಕ್ತ ಶರೀರಿಣಃ ಅನಾಸಿನೋ ಪ್ರಮೇಯಸ್ಯ. ಮಾತಾಜಿ ಅಡ್ವರ್ಟೈಸ್ಮೆಂಟ್ ಬಂದಿದೆ. ತಸ್ಮಾದ್ಯುದ್ಯಸ್ವ ಭಾರತ ಯಾ ಏನಂ ವೇತಿ ಅಂತಾರಂ ಯಶ್ಚೈನಂ ಮನ್ಯತೆ ಅತಂ ಉಭೋತೋ ನ ವಿಜಾನೀತೋ ನ್ಯಾಯಂ ಅಂತಿ ನ ಅನ್ಯತೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಅಡ್ವರ್ಟೈಸ್ಮೆಂಟ್ ಬಂದಿದೆ. ಜಾಯತೆ ಮ್ರಿಯತೆ ವಾ ಕದಾಚಿತ್. न जायते म्रियते वा कदाचित् न्यायं भूत्वा भविता वा न भूयः अजो नित्या शाश्वतोऽयं पुराणो न अन्यते अन्यमाने शरीरे. हरे ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು. ಪದ್ಮ ಮಾತಾಜಿ ಓದಿ. ಪದ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಓದಿ. न सतो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः
अविनाशि तु तद्विद्धि येन सर्वमिदं ततं विनाशमव्ययस्यास्य न कश्चित् कर्तुमर्हसि अन्तवन्ता इमे देहा नित्यस्योक्ताः शरीरिणः अनाशिनो अप्रमेयस्य तस्माद् युध्यस्व भारत यं येनावेति वेत्ति यं येनं वेत्ति हन्ता ಅಲ್ಲಿ ಎಂ ಇಲ್ಲ ಯ ಏನಂ या येनं वेत्ति हन्तारं यश्चैनं मन्यते हतम् उभौ तौ न विजानीतो नायं हन्ति न हन्यते न जायते म्रियते वा कदाचित् नायं भूत्वा भविता वा न भूयः अजो नित्यः शाश्वतोऽयं पुराणो न हन्यते हन्यमाने शरीरे ಅಷ್ಟೇನಾ ಮಾತಾಜಿ? ಹಾ, ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಓದಿ ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಂ ಸತಃ ಉಭಯೋರಪಿ ದೃಷ್ಟ್ಯಂತಃ ತನಯೋತಸ್ತ್ವದರ್ಶಿಭಿಃ ಅವಿನಾಶಿ ತು ತದ್ವಿಧಿ ಸರ್ವವಿದಂ ತತಂ ವಿನಾಶಂ ವ್ಯವಸಾಯಾಯ ವಿನಾಶಂ ಅವ್ಯಯಸ್ಯಾಸ್ಯ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ನ ಕಶ್ಚುಮರ್ಹತಿ ಕರ್ತುಮರ್ಹತಿ ಕರ್ತುಮರ್ಹತಿ. ನೀವು ನಾನು ಹೇಳಿಸ್ಕೊಡುವಾಗ ಅಲ್ಲಿ ಯಾವುದು ಮಧ್ಯದಲ್ಲಿ ಅಂದ್ರೆ ಬಿಡಿಸಿ ಓದುವಾಗ ಹೇಗೆ ಓದ್ಬೇಕು ಅದನ್ನ ನೀವು ಅಲ್ಲಿ ಪೆನ್ಸಿಲ್ ಅಲ್ಲಿ ಬರ್ದಿಟ್ಕೊಂಡ್ರೆ ನಿಮ್ಗೆ ಈ ತರ ಓದುವಾಗ ಅದನ್ನ ನೋಡಿದಾಗ ಈಸಿ ಆಗತ್ತೆ ಮಾತಾಜಿ. ಕರ್ತುಮರ್ಹತಿ ಶ್ಲೋಕ ಓದಿಸುವಾಗ ನೀವು ಅದನ್ನ ನೋಟ್ ಮಾಡಿ ಇಟ್ಕೊಂಡ್ರೆ ಬುಕ್ ಅಲ್ಲಿ, ಅವಾಗ ಈಗ ಓದುವಾಗ ಅದನ್ನ ನೋಡ್ಕೊಂಡ್ರೆ ಈಸಿ ಆಗ್ತದೆ. ಆಯ್ತು ಮಾತಾಜಿ, ನಾನು ಇದು ಅಟೆಂಡ್ ಆಗಿರ್ಲಿಲ್ಲ ಮಾತಾಜಿ. ಓಕೆ ಮಾತಾಜಿ, ಪರವಾಗಿಲ್ಲ. ನಾ ಕಶ್ಚಿತ್ ಕರ್ತುಮರ್ಹತಿ ಮರ್ಹತಿ ಅಂತವಂತ ಇಮೇ ದೇಹಂ ನಿತ್ಯ ಸೂಕ್ತ ಅಲ್ಲಿ ಅಂತವಂತ ಇಮೇ ದೇಹ ಅಲ್ಲಿ ಇದು ವಿಸರ್ಗ ಇರೋದು, ಅಲ್ಲಿ ಅಮ್ಮ ಅಲ್ಲ ಇರೋದು. ಅಂತವಂತ ಇಮೇ ದೇಹ ನಿತ್ಯಶೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯದಸ್ವ ಭಾರತ ತಸ್ಮಾದ್ ಯುಧ್ಯಸ್ವ ಭಾರತ ಯಾ ಏನಂ ವೆತ್ತಿ ಅಂತಾರಂ ಯಶ್ಚೈವ ಮನ್ಯತೆ ಹತಂ ಉಭೌ ತಾ ನ ವಿಜಾನೀತೋ ಉಭೌ ತೌ ನ ವಿಜಾನೀತೋ ನಾಯಂ ಅಂತಿ ನ ಹತ್ಯತೆ ನ ಜಯತೆ ಮ್ರಿಯತೆ ನ ಕದಾಚಿತ್ ನಾಯಂ ಭೂತ್ವಾ ಭವಿತಾ ನ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋ ಅಯಂ ಪುರಾಣೋ ನ ಹತ್ಯತೆ ಅನ್ಯಮಾನೆ ಶರೀರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಹಾ, ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ ಓದ್ತಾ ಇದ್ದೀನಿ ಮಾತಾಜಿ. ವೇದ ವಿನಾಶಿನಂ ನಿತ್ಯಂ ಯಾಯೇನ ಮಜಾಮಾವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಾಯತಿ ಹಂತಿಕಂ
वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि नैनं चिन्दन्ति शस्त्राणि नैनं चिन्दन्ति शस्त्राणि नैनं दहति पावकः न चैवं क्लेदयन्त्योपो न शोषयति मारुतः 24 यमदाह्योऽयम् अच्छेद्यो यमदाह्योऽयम् क्लेद्यो शोष्य एव च नित्य सर्वगतस्थाणुः अचलोऽयं सनातनः ಸ್ವಲ್ಪ ಮೇಲೆ ಮಾಡಿ ಮಾತಾಜಿ ಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ತೈನಂ ನಾನು ಶೋಚಿ ಮರ್ಹಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 21 ವೇದಾ ವಿನಾಶಿನಂ ನಿತ್ಯಂ ಯಾ ಏನಮ ಜನುಮ ವ್ಯಯಂ ಕಥಂ ಏನಂ ಅಜಮವ್ಯಯಂ ಯಾ ಏನಂ ಅಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಶ್ಲೋಕ 22 ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಶ್ಲೋಕ 23 ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದವತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. 24 ಶ್ಲೋಕ ಅಚ್ಛೇದ್ಯೋಯ ಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಃ ಸ್ಥಾಣುಃ ಅಚಲೋಯಂ ಸನಾತನಃ. ಶ್ಲೋಕ 27 ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಶೈಲಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವೇದ ವಿನಾಶಿನಂ ನಿತ್ಯಂ ಯಯೇನ ಅಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥಃ ಕಾಂ ಘಾತಯತಿ ಹಂತಿಕಂ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ ನೈನಂ ಚಂದತಿ ಶಸ್ತ್ರಾಣಿ ಅದು ಚಿಂದಂತಿ ಆಗ್ಬೇಕು, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಓಕೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೋದ್ಯ ಶೋಷ್ಯ ಏವ ಚ ನಿತ್ಯಂ ನಿತ್ಯಃ ಸರ್ವಗತಸ್ಥಾಣು ಅಚಾಲೋಯಂ ಸನಾತನಃ ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋರ್ಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಷಿತುಮರ್ಹಸಿ. ಸಾರಿ ಮಾತಾಜಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಲಿಲ್ಲ, ಇರ್ಲಿಲ್ಲ ನಾನು. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವೇದ ವಿನಾಶಿನಿಂ ನಿತ್ಯಂ ಯಾ ಏನಂ ಅಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ
नैनं छिन्दन्ति शस्त्राणि नैनं दहति पावकः न चैनं यत् क्लेदयन्त्यापो न शोषयति मारुतः अच्छोद्योऽयमदाहोऽयम् अक्लेदो शोष एव च नित्यः सर्वगतस्थाणुः अचलोऽयं सनातनः अव्यक्तोऽयमचिन्तोऽयम् अविकार्योऽयमुच्यते तस्मादेवं विदित्वैनं नानुशोचितुमर्हसि. हरे कृष्ण ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಶ್ವೇತಾ ಮಾತಾಜಿ ಓದಿ. ಶ್ವೇತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೇದಾವಿನಿಶಾ ಶಿವಂ ವೇದಾವಿನಾಶಿನಂ ನಿತ್ಯಂ. ವೇದಾವಿನಾಶಿವಂ ನಿತ್ಯಂ. ವಿನಾಶಿನಂ. ವೇದಾವಿನಾಶಿನಂ ನಿತ್ಯಂ ಯಾಯೇನಂ ಅಜಂ ಅವ್ಯಯಂ. ಯಾಯೇವ ಮಜ ಅವ್ಯಯಂ. ಯಾಯೇನಂ ಅಜಮವ್ಯಯಂ. ಯಾಯೇನ ಅಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಸಂಗಾತಿ ಹಂತಿಕಂ. ಘಾತಯತಿ ಹಂತಿಕಂ. ಕಂ ಘಾತಯತಿ ಹಂತಿಕಂ. ವಾಸಾಂಸಿ ಜೀರ್ಣಾನಿ ಯತ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈಚೈನ್ಯಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. अच्छोद्यमद्याह्योऽयम् अक्लेद्योष्यश एव च नित्यः सर्वगतस्थाणु अचलोऽयं सनातनः. अव्यक्तोऽयमचिन्त्योऽयम् अविकार्योऽयमुच्यते तस्माद्देवं विदित्वैनं नानुशोचितुमर्हसि. ಹರೇ ಕೃಷ್ಣ. नानुशोचितुमर्हसि. हरे कृष्ण माताजी. ಹರೇ ಕೃಷ್ಣ. ಕಳಾ ಮಾತಾಜಿ ಓದಿ. ಮಾತಾಜಿ ಮುಂದಕ್ಕೆ ಹೋಗುವ. ಮಾತಾಜಿ ಆಯ್ತು 5. ಹಾ ಸರಿ, ಓಕೆ. ಮಂಗಳ ಮಾತಾಜಿ ಓದಿ. ಮಂಗಳ ಮಾತಾಜಿ ಇಲ್ಲ, ಓಕೆ. ಇಲ್ಲ. ರಾಜೇಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ. ಅತಂ ಚೈವಂ ಅಥಾ ಚೈವಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ಅಥಾ ಚೈವಂ ನಮಂ ನಿತ್ಯಚಾತಂ ನಿತ್ಯವಾ ಮನಶ್ಯಾಮೃತಂ. ನಿತ್ಯವಾ ಮನಶ್ಯಾಮೃತಂ ಮೃತಂ ಮನಶ್ಯಾಮೃತಂ ತಥಾಪಿ ಮನ್ಯಸೇ ಮೃತಂ ತಥಾಪಿ ತ್ವಾ ಮಹಾಭಾವೋ ನಯನಂ ಶೋಚಿತುಮರ್ಹಸಿ. ಜಾತಸ್ಯಾಯೇದೋ ಮೃತ್ಯುಂ ಧ್ರುವಂ ಜನ್ಮ ಮೃತ್ಯಸ್ಯ ಚ ತಸ್ಮಾದ ಪರಿಹಾರ್ಯರ್ಥ ನಾತ್ವಾ ಶೋಚಿತುಮರ್ಹಸಿ. ನತ್ವಂ ಶೋಚಿತುಮರ್ಹಸಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಾಮದ್ಯಾನಿ ಭಾರತ ಅವ್ಯಕ್ತಾನಿ ನಾನ್ಯವ ತತ್ರ ಕಾ ಪರಿದೇವತಾ. ಆಶ್ಚರ್ಯಾವತ ಪಶ್ಯಂತಿ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಆಶ್ಚರ್ಯವತ್ ಪಶ್ಯತಿ ಕಚ್ಚಿದೇನಂ. ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ. ಆಶ್ಚರ್ಯವತ್ ವದಿತೆ ತಥೈವ ಚಾನ್ಯ. ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ. ಆಶ್ಚರ್ಯವಚ್ಚನ್ನಮ್ಯ ಶೃಣಂತಿ. ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ದೇಹಿ ನಿತ್ಯಂ ಅವಧ್ಯೋಯಂ. ದೇಹಿ ಮಧ್ಯಾಹ್ಯಂ
ये हि सर्वस्य भारत तस्मात् सर्वाणि भूतानि नात्वा शोचितुमर्हसि. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಶ್ರುತಿ ಮಾತಾಜಿ. हरे कृष्ण माताजी. अथा चैनं नित्यं वा मनसे मृतं तथापि ಶ್ರುತಿ ಮಾತಾಜಿ. हरे कृष्ण माताजी. ಶ್ರುತಿ ಮಾತಾಜಿ ಓದಿ. हरे कृष्ण माताजी. हरे कृष्ण ಹಾ माताजी. ಓದಿ ಓದಿ. अथा चैनं नित्यजातं नित्यं वा मन्यसे मृतं तथापि त्वं महाबाहो नैनं शोचितुमर्हसि. जातस्य हि ध्रुवो मृत्युर्ध्रुवं जन्मामृतस्य च तस्मात् परिहार्येऽर्थे न त्वं शोचितुमर्हसि. अव्यक्तादीनि भूतानि व्यक्तमध्यानि भारत अव्यक्तानि धनान्येव तत्र का परिदेवनाम्. आश्चर्यवत् पश्यति कश्चिदेनम् आश्चर्यवद् वदति तथैव चान्यः आश्चर्यवच्चैनमन्यः शृणोति श्रुत्वाप्येनं वेद न चैव कश्चित्. देहि नित्यमबध्योऽयं देहे सर्वस्य भारत तस्मात् सर्वाणि भूतानि न त्वं शोचितुमर्हसि. ಹರೇ ಕೃಷ್ಣ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ ಓದಿ. ರತ್ನಮ್ಮ ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಶಾರದಾ ಹೆಮ್ಮಾಡಿ ಮಾತಾಜಿ. ಶೋಭಾಯನ್ ಮಾತಾಜಿ ಓದಿ. ಶೋಭಾಯನ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾಯನ್ ಮಾತಾಜಿ ಅನ್ಮ್ಯೂಟ್. ಹರೇ ಕೃಷ್ಣ ಮಾತಾಜಿ ನನ್ ಕೂಗಿದ್ರ? ಶ್ಲೋಕ 26. ಇಲ್ಲ ಇಲ್ಲ. ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾತ್ ಪರಿಹಾರ್ಯೇತೆ ನಾ ತ್ವಂ ಶೋಚಿತುಮರ್ಹಸಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತಾನಿ ಧನಾನ್ಯೇವ ತತ್ರ ಕಾ ಪರಿದೇವನಾ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನ್ಯ ವೇದ ನ ಚೈವ ಕಶ್ಚಿತ್. ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಅಲ್ಲಿ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಅಲ್ಲಿ ಆ ರೀತಿ ಹೇಳ್ಬೇಕು. ಅಲ್ಲಿ ವಿಸರ್ಗ ಕೊಡ್ಬಾರ್ದು. ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ. ಮೂರನೇ ಲೈನ್. ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನ್ಯ ವೇದ ನ ಚೈವ ಕಶ್ಚಿತ್. ಅದು ಟೋನಲ್ ಬಂದ್ರೆ ಸರಿ ಬರುತ್ತೆ. ಹೌದು. ದೇಹಿ ನಿತ್ಯಮವಾದ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ. ಇನ್ನು ಒಬ್ರಿಗೆ ಓದ್ಲಿಕ್ಕೆ ಅವಕಾಶ ಉಂಟು. ಒಬ್ರಿಗೆ ಶೋಭಾ ಭಟ್ ಮಾತಾಜಿ ಓದಿ. ಶೋಭಾ ಭಟ್ ಮಾತಾಜಿ. ಓಕೆ ಮಾತಾಜಿ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಜಾತ್ಯಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಮೃತಸ್ಯ ಚ ತಸ್ಮಾತ್ ಪರಿಹಾರ್ಯೇರ್ಥೆ ನಾ ತ್ವಂ ಶೋಚಿತುಮರ್ಹಸಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತಾನಿ ಧನಾನ್ಯೇವ ತತ್ರ ಕಾ ಪರಿದೇವನಾ.
आश्चर्यवत् पश्यति कश्चिदेनम् आश्चर्यवद् वदति तथैव चान्या आश्चर्यवचैनं न मन्यः शृणोति श्रुत्वाप्येनं वेद न चैव कश्चित् देहि नित्यमवध्योऽयं देहे सर्वस्य भारत तस्मात् सर्वाणि भूतानि न त्वं शोचितुमर्हसि ಧನ್ಯವಾದಗಳು ನತ್ವಂ ಶೋಚಿತುಮರ್ಹಸಿ. ತ್ವಂ ಶೋಚಿತುಮರ್ಹಸಿ. ಧನ್ಯವಾದಗಳು. ಧನ್ಯವಾದಗಳು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ.